ಅಕಾಲಿಕ ಮಳೆಯಿಂದಾಗಿ ಬಯಲು ಸಾಲಿನ ಭತ್ತದ ಗದ್ದೆಗಳಲ್ಲಿ ಮಳೆ ನೀರು ಸಂಗ್ರಹವಾಗಿ ಕಾಪು ತಾಲೂಕಿನ ವಿವಿಧೆಡೆ ಬೆಳೆದು ನಿಂತ ಭತ್ತದ ಪೈರುಗಳು ಗದ್ದೆಯಲ್ಲಿ ನಾಶಗೊಂಡ ಪರಿಣಾಮ ರೈತರು ಲಕ್ಷಾಂತರ ರೂಪಾಯಿ ಮೌಲ್ಯದ ಬೆಳೆ ಹಾನಿ ಭೀತಿಯನ್ನ ಎದುರಿಸುವಂತಾಗಿದೆ. ಕರಾವಳಿಯಲ್ಲಿ ಕೆಲವು ದಿನಗಳಿಂದ ಸುರಿಯುತ್ತಿರುವ ಮಳೆಯಿಂದಾಗಿ ಭತ್ತದ ಗದ್ದೆಗಳಲ್ಲಿ ಬೆಳೆದು ನಿಂತಿರುವ ಪೈರುಗಳು ಮಕಾಡೆ ಮಲಗಿದ್ದು, ಇದರಿಂದ ಭತ್ತದ ಕೃಷಿಕರು ತಾವು ಕಷ್ಟಪಟ್ಟು ಬೆಳೆಸಿದ ಬೆಳೆಯನ್ನ ಸುರಕ್ಷಿತವಾಗಿ ಮನೆಯೊಳಗೆ ತರಲಾಗದೆ ಕಂಗಾಲಾಗಿದ್ದಾರೆ. ಕಾಪು ತಾಲೂಕಿನ ಕಾಪು, ಮಜೂರು, ಕಳತ್ತೂರು, ಮಲ್ಲಾರು, ಎರ್ಮಾಳ್ ಸಹಿತವಾಗಿ ಹೊಳೆ ಬದಿಯಲ್ಲಿರುವ ಭತ್ತದ ಗದ್ದೆಗಳಲ್ಲಿ ಮಳೆ ನೀರು ನಿಂತುಕೊಂಡಿದ್ದು, ಭತ್ತದ ಪೈರುಗಳು ನೀರಿನಲ್ಲಿ ತೇಲುತ್ತಿವೆ. ಮೊದಲೇ ನೀರು ನಿಂತಿದ್ದ ಗದ್ದೆಗಳಲ್ಲಿ ಮತ್ತೆ ಮಳೆ ನೀರು ಸಂಗ್ರಹಗೊಂಡ ಪರಿಣಾಮ ಗದ್ದೆಯಲ್ಲೇ ಭತ್ತ ಮೊಳಕೆಯೊಡೆಯಲಾರಂಭಿಸಿದೆ. ಗ್ರಾಮೀಣ ಪ್ರದೇಶಗಳ ಬಹುತೇಕ ಕಡೆಗಳಿಗೆ ಗ್ರಾಮಕ್ಕೆ 1-2ರಂತೆ ಈಗಾಗಲೇ ಬಾಡಿಗೆ ಕೊಯ್ಲು ಯಂತ್ರಗಳು ಬಂದಿವೆಯಾದರೂ ಅದನ್ನು ಕೂಡ ಸಮರ್ಪಕವಾಗಿ ಬಳಸಿಕೊಳ್ಳಲಾಗದ ಸಂದಿಗ್ಧತೆ ರೈತರನ್ನ ಕಾಡುತ್ತಿದೆ. ಮಳೆಯಿಂದಾಗಿ ಹಾಳಾಗಿರುವ ಭತ್ತದ ಬೆಳೆಯನ್ನ ಕಂದಾಯ ಮತ್ತು ಕೃಷಿ ಇಲಾಖೆಯ ಅಧಿಕಾರಿಗಳು ಪರಿಶೀಲಿಸಿ ಪರಿಹಾರ ದೊರಕಿಸಿಕೊಡುವಂತೆ ಕೃಷಿಕರು ಆಗ್ರಹಿಸುತ್ತಿದ್ದಾರೆ. ಎಂಗಲಿ ಮರಣಿ ಬತ್ತಿನ ಅಕಾಲಿಕ ಬರ್ಸೋದಾಸ್ರ ಭಾರಿ ಉಪದ್ರ ಆತುಂಡು ಜನಗಳು ಕೈ ಕೊಯ್ಯರೆ ಅನ್ನಾಗ ಇಂಚ ಬರ್ಸ ಬತ್ತದು ಭಾರಿ ಉಪದ್ರ ಅಂಡು ಬುಲೆ ಹಾಲು ಎಡ್ಡೆ ವಯಸ್ಸಲ್ಲಿ ಬುಲೆ ಅದು ಭಾರಿ ಉಮೇದ್ರು ಒಂಜಿ ಎಂಗಲ್ನ ಜವಾನೇರು ಮತ್ತು ಬೆಂತೀರ ಅವು ಪೂರ ಹಾಲದು ಆಗಲಿಗೆ ಮಸ್ತ್ ಜನಕ್ಕೆ ಎಂಗಲಿ ಪೂರ ನಷ್ಟ ಆತುಂಡು. ಸರ್ಕಾರ ಹೆಂಗೆ ಹೋಯ್ ವರ್ಷಲ ಬೆಲೆ ಹಣ್ಣಿ ಪರಿಹಾರ ಎಂಕಲಿ ಬೈದು ಭತ್ತ ಪೂರ ತೂದು ಬೋತೀರು ಅವು ಎಂಕಲಿಗೆ ಮತ್ತು ಬೆಲೆ ಸೈಕ್ಲೋ ಪ್ರಭಾವದಾಸ್ರದು ಈ ಬರ್ಸ ಬತ್ತದ್ದು ಎಂಕಲಿ ಭಾರಿ ಉಪದ್ರ ಆತುಂಡು. ಅವು ಮೂಲು ತುದೆಟ್ಲ ಎಂಕಲಿಗೆ ಊಲೆತ್ತುನ ಒಂಜಿ ಮಲ್ಪಂದೆ ಇತ್ತು 4 ವರ್ಷದ ಎಂಕಲ ಇಂಚ ಬೊಲ್ಲ ಬರಂತುಜಿ ಹೋಯ್ ವರ್ಷ ಎಂಕ 1-2 ವರ್ಷ ಎಂಕಲ ಇಲ್ಲೆಲ್ಲ ಬೂರ್ದು ಎಂಕಲು ಬಂಗೋಡು ಇಲ್ಲು ಕಾಟದ ಮರನಿ ಎಂಕಲ ಮೂಲು ಇಲ್ಲ ದೀತಿನ ಸಾಮಾನು ರುಚಿ ಪೂರ ಬೊಲ್ಲೋಡು ಭಾರಿ ಬಂಗ ಹಾಪುನ ಎಂಕಲಿ ರೈತ ಬಗ್ಗೆ ಸರ್ಕಾರ ಗಮನಕ್ಕೆ ಅಂತದ್ದು ಪೂರ ಜನಕ್ಕೂ ಪರಿಹಾರ ಬೇಕಾವು ಎಂಕಲಿ ಸೆಪ್ಟೆಂಬರ್ಗೆ ಬೆಂಬಲ ಬೆಲೆ ಮಲ್ಪುನತ್ತು ಎಂಕಲ್ನ ಮೂಲು ಇಂಚಿ ಬೆನ್ನಿ ಬೇಗ ಹಾಪುಂಡು.